ಭಾರತ ಜಗದ್ಗುರುವಾಗಿ ಬೆಳೆಯಬೇಕಾದರೆ ಮಕ್ಕಳು ಆ ಮಟ್ಟದಲ್ಲಿ ಬೆಳೆಯಬೇಕಾಗಿದೆ. ಈ ಕಾರಣದಿಂದಾಗಿ ಮಕ್ಕಳನ್ನ ಕೇಂದ್ರವಾಗಿಟ್ಟುಕೊಂಡು ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತರಲಾಗುತ್ತಿದೆ ಎಂದು ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ ಸಚಿವ ಬಿಸಿ ನಾಗೇಶ್ ಹೇಳಿದರು. ಪುತ್ತೂರಿನ ಹಾರಾಡಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಮತ್ತು ತಾಲೂಕು ಮಟ್ಟದ ಸರ್ಕಾರದ ವಿವಿಧ ಶೈಕ್ಷಣಿಕ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳೇ ನಮಗೆ ಸಂಪನ್ಮೂಲ. ಈ ಕಾರಣದಿಂದಾಗಿ ಸರ್ಕಾರದ ಪ್ರತಿ ವರ್ಷ ಶಿಕ್ಷಣ ಕ್ಷೇತ್ರಕ್ಕೆ ಅತಿ ಹೆಚ್ಚು ಸುಮಾರು 24,000 ಕೋಟಿ ರೂಪಾಯಿ ಖರ್ಚು ಮಾಡುತ್ತದೆ ಎಂದು ಹೇಳಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಸಮಾನ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಅಭಿಪ್ರಾಯಿಸಿದರು. ನಮಗೆ ನಿಮಗೆ ಗೊತ್ತಿರಬಹುದು, ಶಿಕ್ಷಣಕ್ಕೆ ರಾಷ್ಟ್ರದಲ್ಲಿ ತುಂಬಾ ಒತ್ತು ಕೊಟ್ಟಂತದ್ದು ಅಟಲ್ ಬಿಹಾರಿ ವಾಜಪೇಯಿ ಸರ್ವ ಶಿಕ್ಷಣದ ಅಭಿಯಾನ ಅನ್ನುವಂಥದ್ರ ಮೂಲಕದಲ್ಲಿ ಈ ದೇಶದಲ್ಲಿರುವಂತಹ ಎಲ್ಲಾ ಶಾಲೆಗಳನ್ನು ಯಾವುದೇ MNCಯ ಶಾಲೆಗೆ ಕಡಿಮೆ ಇದ್ದಂಗೆ ನಮ್ಮ ಶಾಲೆಗಳನ್ನ ತರಬೇಕು ಅಂತ ಯೋಚನೆ ಮಾಡುವಂಥದ್ದು. 2000ರಿಂದ 2001ರಿಂದ 2010 ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂಥದ್ದು ಒಂದು ದೊಡ್ಡ ಕಾರ್ಯಕ್ರಮ ಅದಾದ್ರು. ಆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಆ ಕಾರ್ಯಕ್ರಮದ ಮುಂಚೆ ಶಾಲೆಗಳ ಚಟುವಟಿಕೆಗಳನ್ನ ನೋಡ್ಬೇಕಾಗಿತ್ತು. ಈ ಭಾಗ ಬಿಟ್ಟು ನಾ ಹೇಳ್ತಿರೋದು, ಈ ಭಾಗನೇ ನೀವು ಎಲ್ಲಕ್ಕೆ ಕಂಪೇರ್ ಮಾಡಬೇಡಿ. ಈ ಭಾಗದ ಬಿಟ್ಟು ಏನಾರು ಆ ಶಾಲೆಗೆ ಕಟ್ಟಿದಾಗ ಊರವರೆಲ್ಲ ಸೇರ್ಕೊಂಡು ಯಾರೋ ಬಾಗಿಲು ಕೊಡಿಸಿ, ಯಾರೋ ಕಿಟಕಿ ಕೊಡಿಸಿ, ಯಾರೋ ಇಟ್ಕೆ ಕೊಟ್ಟು ಕಟ್ತಾ ಇದ್ರು. ಅದಕ್ಕೆ ಬಣ್ಣ ನೋಡಿದ್ದೆ 2000ನೇ ಇಸ್ವಿಯಲ್ಲಿ ಅಟಲ್ ಜಿ ಪ್ರೈಮ್ ಮಿನಿಸ್ಟರ್ ಆದ ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಅವರು ಒಂದೇ ಒಂದು ಯೋಚನೆ ಮಾಡಿದ್ರು, ಕಟ್ಟ ಕಡೆಯ ಮಗು ಸಹಿತ ಶಿಕ್ಷಣಕ್ಕೆ ಬರಬೇಕು. ಅದ್ರ ದೀನದಯಾಳ್ ಕೊಟ್ಟಂತ ಅಂತ್ಯೋದಯದ ಕಾರ್ಯಕ್ರಮನೇ ಇದು. ಕಟ್ಟ ಕಡೆಯ ಮಗುವನ್ನ, ಕಟ್ಟ ಕಡೆಯ ಮನುಷ್ಯನ ನೆಮ್ಮದಿಯನ್ನ ನೋಡುವಂಥದ್ದು, ಅವನ ಅಭಿವೃದ್ಧಿಯನ್ನ ನೋಡೋದು ಬಿಜೆಪಿಯ ಕನಸು ಅನ್ನುವಂಥದ್ದನ್ನ ಅಂತ್ಯೋದಯದ ಮೂಲಕ ದೀನದಯಾಳ್ ನಮಗೆಲ್ಲ ಹೇಳ್ಕೊಡ್ತಂಥದ್ದು. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಶಾಲಾ ಕಾಲೇಜುಗಳು ದೇಶದ ಶ್ರದ್ಧಾಬಿಂದು. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಳ್ಳಿಗಳಲ್ಲೂ ಕೇಂದ್ರೀಯ ಶಿಕ್ಷಣ ಮಾದರಿಯ ಪಬ್ಲಿಕ್ ಸ್ಕೂಲ್ಗಳನ್ನು ಆರಂಭಿಸಿದೆ ಎಂದರು. ತಾಲೂಕಿನಲ್ಲಿ ಶಿಕ್ಷಣ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಬೇರೆ ಬೇರೆ ಮೂಲಗಳಿಂದ 10.34 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ ಎಂದು ಹೇಳಿದರು. ಇತಿಹಾಸದ ಪುಟವನ್ನು ಮತ್ತೊಮ್ಮೆ ತೆರೆಯುವ ಕೆಲಸ ನಮ್ಮ ಮಕ್ಕಳು, ಹೆತ್ತವರು, ಅಧ್ಯಾಪಕರು ಮಾಡಿದ್ದೀರಾ. ಅದಕ್ಕೆ ನಿಮಗೆ ಅಭಿನಂದನೆಗಳು. ಇವತ್ತು ಕೋವಿಡ್ ನಂತರ ಮತ್ತೊಮ್ಮೆ ನಾವೆಲ್ಲ ಸಹಜ ಜೀವನಕ್ಕೆ ಬಂದ ಮೇಲೆ ನಮ್ಮ ಶಾಲಾ ಕಾಲೇಜುಗಳು ತೆರೆದಾಗ ನಮ್ಮ ಮಕ್ಕಳ ಆ ಪ್ರತಿಭೆ ಹೊರಸೂಸುವಂತ ಕೆಲಸ ಇವತ್ತು ಕರ್ನಾಟಕದಲ್ಲಿ ಆ ಒಂದು 10ನೇ ತರಗತಿಯ ಫಲಿತಾಂಶದ ಮುಖಾಂತರ ನಮ್ಮ ಸಚಿವರು ತೋರಿಸಿಕೊಟ್ಟಿದ್ದಾರೆ. ಒಬ್ಬ ಸರಳ ಸಜ್ಜನಿಕೆಯ ನಮ್ಮ ಸಚಿವರು, ನಾನು ನಾಗೇಶ್ ಅಂತ ಹೇಳೋದು, ಅವರು ಮಂತ್ರಿ ಆಗೋದಕ್ಕೆ ಮುಂಚೆ ಪುತ್ತೂರು ಹೇಗಿದೆ ಅಂತ ಹೇಳಿ ನೋಡ್ಕೊಳ್ಳಿಕ್ಕೆ ನಮ್ಮ ಲಾ ಮಿನಿಸ್ಟರ್ ಒಟ್ಟಿಗೆ ಬಂದಿದ್ರು. ನಾವು ಒಂದೇ ಕಾಲದಲ್ಲಿ ಪ್ರವಾಸ ಮಾಡುವಾಗ ಎಲ್ಲ ಪುತ್ತೂರಿನ ಚಿತ್ರವನ್ನು ಹಾಕಿ ಕೊಟ್ಟಿದ್ದೆ. ನನ್ನಲ್ಲಿ ಹೇಳಿದ್ರು, ನಾನು ಪುತ್ತೂರಿಗೆ ಬರ್ತೇನೆ, ಇನ್ನೊಮ್ಮೆ ಬರ್ತೇನೆ. ಅವತ್ತು ಸಚಿವರಾಗಿ ಬಂದಿದ್ದಾರೆ. ಅದಕ್ಕೆ ಅವರಿಗೆ ನಾನು ಈ ಮಣ್ಣಿನ ನೆಲದ ನಮ್ಮ ಮಹತ್ವಬಾರ ಮಹಾಲಿಂಗೇಶ್ವರನ ಆಶೀರ್ವಾದ ಅವರಿಗೆ ಇರಲಿ, ಇನ್ನಷ್ಟು ಈ ಶಿಕ್ಷಣ ಇಲಾಖೆಯಲ್ಲಿ ಸುಧಾರಣೆಯನ್ನು ತರುವಂತ ಕೆಲಸ ಮಾಡಲಿ ಅಂತೇಳಿ ಅವರಿಗೂ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ವಿಧಾನ ಪರಿಷತ್ನ ಸದಸ್ಯ ಕೆ ಪ್ರತಾಪ್ ಸಿಂಗ್ ನಾಯಕ್, ಪುತ್ತೂರು ಸಹಾಯಕ ಕಮಿಷನರ್ ಗಿರೀಶ್ ನಂದನ್, ನಗರಸಭಾ ಅಧ್ಯಕ್ಷ ಜೀವಂದರ್ ಜೈನ್, ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ, ಸದಸ್ಯೆ ಪ್ರೇಮಲತಾ ಜಿ ನಂದಿಲಾ, ಶಾಲಾ STMC ಅಧ್ಯಕ್ಷ ಕೃಷ್ಣ, ಪೋಡಾಧ್ಯಕ್ಷ ಬಾಮಿ ಅಶೋಕ್ ಶೆಣೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.